ಕೊರೋನಾ ಸಂಕಷ್ಟದ ಲಾಕ್ಡೌನ್ ಅವಧಿಯಲ್ಲಿ ಉದ್ಯೋಗ ವ್ಯಾಪಾರ ಇಲ್ಲದೆ ಜನಸಾಮಾನ್ಯರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ದಿನದ ದುಡಿಮೆಯಲ್ಲೇ ಜೀವನ ಸಾಗಿಸ್ತಾ ಇದ್ದ ಕುಟುಂಬಗಳು ಇವತ್ತು ಒಂದು ಹೊತ್ತಿನ ಊಟಕ್ಕಾಗಿ ಕೂಡ ಕೈಚಾಚುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಲಾಕ್ಡೌನ್ ಅವಧಿಯ 3 ತಿಂಗಳ ಕಾಲದ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡುವಂತೆ ಒತ್ತಾಯಿಸಿ ಡಿವೈಎಫ್ಐ ದೇರಳಕಟ್ಟೆ ಘಟಕದ ವತಿಯಿಂದ ತೊಕ್ಕೊಟ್ಟು ಚೆಂಬುಗುಡ್ಡೆಯಲ್ಲಿರುವ ಮೆಸ್ಕಾಂ ಕಚೇರಿಯಲ್ಲಿ ಆಯುಕ್ತರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಈ ಕೊರೋನಾ ಕಷ್ಟ ಕಾಲದಲ್ಲಿ ಮೆಸ್ಕಾಂ ಜನಸಾಮಾನ್ಯರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಗ್ರಾಹಕರ ಜೊತೆಗೆ ನಿಲ್ಲಬೇಕು. 3 ತಿಂಗಳ ವಿದ್ಯುತ್ ದರವನ್ನು ಮನ್ನಾ ಮಾಡುವುದರ ಜೊತೆಗೆ 6 ತಿಂಗಳವರೆಗೆ ಬಿಲ್ಲು ಪಾವತಿಸಲು ಬಲವಂತ ಮಾಡದೆ ಸಮಯಾವಕಾಶವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನ ಡಿವೈಎಫ್ಐ ದೇರಳಕಟ್ಟೆ ಸಮಿತಿಯ ನಿಯೋಗ ಅಧಿಕಾರಿಗಳಿಗೆ ಸಲ್ಲಿಸಿತು. ಕೊರೋನಾ ಕೋವಿಡ್ ಲಾಕ್ಡೌನ್ ಕಾರಣ ವ್ಯಾಪಾರಸ್ಥರು ವ್ಯಾಪಾರ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ನೌಕರರು ಕೆಲಸವಿಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನಸಾಮಾನ್ಯರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾದಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ಇಂತಹ ಸಮಯದಲ್ಲಿ ಮೆಸ್ಕಾಂ ಕೊಟ್ಟಿರುವಂತಹ ಈ ಬಿಲ್ಲು ಜನಸಾಮಾನ್ಯರಿಗೆ ಶಾಕ್ ಅಂತೂ ನೀಡಿದೆ. ನಾವು ಡಿವೈಎಫ್ಐನಿಂದ ಒತ್ತಾಯ ಮಾಡ್ತಾ ಇರೋದು ಏನಂದರೆ 3 ತಿಂಗಳ ಅವಧಿಯ ಏನು ಲಾಕ್ಡೌನ್ ಕಾಲಾವಧಿ ಇದೆ, ಈ 3 ತಿಂಗಳ ಅವಧಿಯ ಬಿಲ್ಲನ್ನು ಮನ್ನಾ ಮಾಡಬೇಕು. ಜೊತೆಗೆ ಇನ್ನು ಮುಂದಿನ 6 ತಿಂಗಳಲ್ಲಿ ಬಿಲ್ಲನ್ನು ಕಟ್ಟಲಿಕ್ಕೆ ಯಾವುದೇ ರೀತಿಯ ಬಲವಂತವನ್ನು ಪಡಿಸದೆ ಆ 6 ತಿಂಗಳ ಕಾಲ ವಿನಾಯಿತಿಗಳನ್ನು ನೀಡಬೇಕು. ಈ ರೀತಿಯ ಒತ್ತಾಯವನ್ನು ಮಾಡಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಜಿಲ್ಲೆಯ ವಿವಿಧೆಡೆ ಡಿವೈಎಫ್ಐ ಸಂಘಟನೆ ಈ ಕುರಿತು ಮನವಿಯನ್ನು ಸಲ್ಲಿಸಿದೆ. ಇಲ್ಲೂ ನಾವು ಈ ಚೆಂಬುಗುಡ್ಡೆಯಲ್ಲಿರುವ ಮೆಸ್ಕಾಂ ಕಚೇರಿಯಲ್ಲಿ ಡಿವೈಎಫ್ಐ ದೇರಳಕಟ್ಟೆ ಘಟಕದ ವತಿಯಿಂದ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಮೊನ್ನೆ ಸಹ ಉಳ್ಳಾಲ ವಲಯ ಸಮಿತಿಯ ವತಿಯಿಂದ ಈ ಮನವಿಯನ್ನು ಕೊಟ್ಟಿದ್ವಿ. ಸರ್ಕಾರ ನಮ್ಮ ಈ ಬೇಡಿಕೆಗಳ ಕಡೆ ಗಮನ ಹರಿಸಬೇಕು. ಮೆಸ್ಕಾಂ ಇಲ್ಲಿ ತನಕ ಲಾಭದಾಯಕವಾಗಿ ನಡೆದಿದೆ. ಹೀಗಾಗಿ ಈ ಸಂಕಷ್ಟ ಕಾಲದಲ್ಲಿ ಜನಸಾಮಾನ್ಯರ ಜೊತೆ ನಿಲ್ಲಬೇಕು, ಗ್ರಾಹಕರ ಜೊತೆ ನಿಲ್ಲಬೇಕು, 3 ತಿಂಗಳ ಬಿಲ್ಲನ್ನು ಮನ್ನಾ ಮಾಡಬೇಕು ಅಂತ ನಾವು ಒತ್ತಾಯ ಪಡ್ತೀವಿ.